ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಕಾರ್ವಿ ಕಂಜಗೋಡು. ನಾನು ಒಂದು ದುಂಬೆ ಹೂವಿನ ಕತೆ ಹೇಳುತ್ತೇನೆ, ಕೇಳಿ. ಅಜ್ಜಿ ನೋಡಜ್ಜಿ, ಈ ವೀಣಾ ಅಳುತ್ತಿದ್ದಾಳೆ. ಅಜ್ಜಿ: ಯಾಕಮ್ಮ ವೀಣಾ ಅಳುತ್ತಿದ್ದೀಯಾ? ಯಾರಮ್ಮ ನನಗೆ ಬೈದ್ರು? ವೀಣಾ: ಯಾರೂ ಇಲ್ಲ ಅಜ್ಜಿ, ನೀನು ಚಿಕ್ಕವಳು, ನಿನಗೆ ಏನೂ ಬರುವುದಿಲ್ಲ, ಅಂದು ಆಟಕ್ಕೂ ಸೇರಿಸಿಕೊಳ್ಳುವುದಿಲ್ಲ. ಅಜ್ಜಿ: ಮಕ್ಕಳು ಚಿಕ್ಕವಳಾದ ಕ್ಷಣ ಕಡಿಮೆಯಾಗಿ ನೋಡಬಾರದಮ್ಮ. ಒಂದು ಸಾರಿ ದುಂಬೆ ಹೂವಿಗೆ ಏನಾಯಿತೆಂದು ಒಂದು ಕತೆ ಹೇಳುತ್ತೇನೆ, ಕೇಳಿ. ಒಂದು ಸಾರಿ ಎಲ್ಲ ಹೂಗಳು ಸೇರಿ ಚರ್ಚೆ ನಡೆಸುತ್ತಿದ್ದರು. ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಎಂದು ಬಿಗಿದವು. ಮಲ್ಲಿಗೆ ಹೇಳಿತು: ನಾನು ಬಹಳ ಸುವಾಸನೆಯುಳ್ಳವನು, ದೇವರಿಗೆ ನನ್ನಂಥ ಸುಗಂಧದ ಹೂವು ಬಹಳ ಶ್ರೇಷ್ಠ ಎಂದಿತು. ಜಾಜಿ ಹೇಳಿತು: ನಾನು ಬಹಳ ಸೂಕ್ಷ್ಮದ ಹೂವು, ನಾನು ಎಲ್ಲಿರುತ್ತೇನೋ ಅಲ್ಲಿ ಸುವಾಸನೆ ಇರುತ್ತದೆ, ಹಾಗಾಗಿ ನಾನೇ ಶ್ರೇಷ್ಠ ಎಂದಿತು. ಸಂಪಿಗೆ ಹೇಳಿತು: ನನ್ನನ್ನು ಯಾರೂ ಮುಚ್ಚಿಡಲಾರದು, ನಾನು ಎಲ್ಲಿರುತ್ತೇನೋ ಗೊತ್ತಾಗದೆ ಸುವಾಸನೆ ಬರುತ್ತದೆ, ಹಾಗಾಗಿ ನಾನೇ ಶ್ರೇಷ್ಠ ಎಂದಿತು. ತಾಳೆ ಹೂವು ಹೇಳಿತು: ನನ್ನನ್ನು ಇಟ್ಟುಕೊಂಡೇ ಎಲ್ಲ ಪೂಜೆ ಮಾಡುತ್ತಾರೆ, ಹೆಂಗಸರಂತೂ ಹಬ್ಬದ ಕಾಲದಲ್ಲಿ ನನ್ನನ್ನು ಅಂಗಡಿಯಲ್ಲಿ ಹುಡುಕಿಕೊಂಡು ಬೇಕೇ ಬೇಕೆಂದು ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ, ಹಾಗಾಗಿ ನಾನೇ ಶ್ರೇಷ್ಠ ಎಂದಿತು. ಗುಲಾಬಿ ಹೇಳಿತು: ನನಗಿಂತ ನೀವ್ಯಾರು ಶ್ರೇಷ್ಠರಲ್ಲ, ನೀವಾದರೂ ಬರೀ ಪೂಜೆಗೆ ಶ್ರೇಷ್ಠ, ಆದರೆ ನಾನು ಪೂಜೆಗೆ ಶ್ರೇಷ್ಠ. ಮನೆಯ ಮುಂದೆ ಅಲಂಕಾರಕ್ಕಾಗಿ ನನ್ನನ್ನು ಬಳಸುತ್ತಾರೆ, ದೊಡ್ಡ ದೊಡ್ಡ ತೋಟದಲ್ಲಿ ಗುಲಾಬಿ ಗಿಡಗಳನ್ನು ಬೆಳೆಸುತ್ತಾರೆ. ನಿಮಗಾದರೆ ಒಂದೇ ಬಣ್ಣ, ಆದರೆ ನನಗೆ ಬೇಕಾದಷ್ಟು ಬಣ್ಣ, ಹಾಗಾಗಿ ನಾನೇ ಶ್ರೇಷ್ಠ ಎಂದಿತು. ಹೀಗೆ ಹಲವಾರು ಹೂಗಳು ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಎಂದು ಬಿಗಿದವು. ಆದರೆ ದುಂಬೆ ಹೂವು ಮಾತ್ರ ಪೆಚ್ಚು ಮುಖದಿಂದ ಒಂದು ಕಡೆ ಕುಳಿತಿತು. ಆಗ ಈಶ್ವರನು ಪ್ರತ್ಯಕ್ಷನಾಗಿ ದುಂಬೆ ಹೂವನ್ನು ಹತ್ತಿರ ಕರೆದು: ನೀನು ಚಿಕ್ಕದಾದರೂ ನಿನಗೆ ಗರ್ವವಿಲ್ಲ, ಅವರಿಗೆಲ್ಲ ತಾವೇ ಸುಂದರರು, ತಾವೇ ಶ್ರೇಷ್ಠರು. ಯಾರು ನನಗೆ ದುಂಬೆ ಹೂವಿನಿಂದ ಪೂಜಿಸುತ್ತಾರೋ ಅವರಿಗೆ ನಾನು ಹೊಲಿಯುತ್ತೇನೆ ಎಂದು ಹೇಳಿದರು. ಈಶ್ವರ ಹೇಳಿದ ಮಾತನ್ನು ಬೇರೆ ಹೂಗಳು ಕೇಳಿಸಿಕೊಂಡು ತಮ್ಮ ಅಹಂಕಾರಕ್ಕಾಗಿ ನಾಚಿಕೊಂಡವು. ಆ ದಿನದಿಂದ ಈಶ್ವರನಿಗೆ ದುಂಬೆ ಹೂವು ಶ್ರೇಷ್ಠಂತಾಯಿತು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾವತ್ತೂ ಭೇದ ಭಾವ ಮಾಡಬಾರದು. ಧನ್ಯವಾದಗಳು.